ಟ್ರೈ ಮಾಡಿ. ಸೊ ಎಲ್ಲರೂ ಸೋತ್ರೆ ಎಲ್ಲರೂ ಒಂದೇ ಪನಿಷ್ಮೆಂಟ್ ಚಾಲೆಂಜ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಕೊಟ್ಟ ಚಾಲೆಂಜ್ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ. ಸೊ ಹಾಗೆ ನಿಮ್ಗೆ ಯಾವ್ದಾದ್ರು ಇನ್ನೂ ಚಾಲೆಂಜ್ ಬೇಕು ಅಂತ ಹೇಳಿ, ಇನ್ನೂ ಟಫ್ ಆಗಿರೋ ಚಾಲೆಂಜ್ ಬೇಕು ಅಂದ್ರೆ ಆ ಟಫ್ ಆಗಿರೋ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸದ್ಯಕ್ಕಂತೂ ಚೆನ್ನಾಗಿದ್ದೀನಿ. ಅಮ್ಮನ ಮನೆಗೆ ಹೋಗಿ ಬಂದು ಫುಲ್ ಹುಷಾರು ತಪ್ಪೋದೆ ನಾನು. ಹಾಗಾಗಿ ಸ್ವಲ್ಪ ಗಂಟ್ಲು ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ನೀವೆಲ್ಲರೂ ಚಾಲೆಂಜ್ ವೀಡಿಯೋಸ್ಗೋಸ್ಕರ ಕಾಯ್ತಾ ಇದ್ರಿ ಅಂತ ಗೊತ್ತು. ಬುಧವಾರ ಕೊಡ್ತೀನಿ ಅಂತ ಹೇಳಿದೆ, ಸೋಮವಾರ ಆಗೋಯ್ತು. ಸೊ ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ, ಚಾಲೆಂಜ್ ವಿಡಿಯೋ ಬರೋದು ಲೇಟ್ ಆಗೋಯ್ತು. ಯಾಕೆಂದರೆ ಹುಷಾರು ತಪ್ಪದೆ ಫುಲ್ ವಾಯ್ಸ್ ಕಟ್ಬಿಟ್ಟಿತ್ತು, ಗಂಟ್ಲು ಕೂಡ ಹೋಗ್ಬಿಟ್ಟಿತ್ತು ಫುಲ್ಲು. ಹಾಗಾಗಿ ನನಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಈಗೂ ನೋಡ್ಬೋದು ಫುಲ್ಲು ಅಲ್ಲಿಂದ ಬಂದಮೇಲೆ ವಾತಾವರಣ ಚೇಂಜ್ ಆಯ್ತಲ್ಲ, ಹಾಗಾಗಿ ಫುಲ್ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ. ತುಂಬ ದಿನ ವೆಯ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ, ನಾಲ್ಕೈದು ದಿನ ಆಯ್ತೇನೋ ನೀವು ವೆಯ್ಟ್ ಮಾಡ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಅವ್ರಿಗೆಲ್ಲರಿಗೂ. ಸೊ ನೀವ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರಬಲ್ಲ ಆಲ್ ಅಂತ ಸೆಲೆಕ್ಟ್ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಮೊದಲಿಗೆ ಬರುತ್ತೆ. ಸೊ ಬನ್ನಿ, ಚಾಲೆಂಜ್ ವಿಡಿಯೋದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಚಾಲೆಂಜ್ ಕೊಡ್ತಾ ಇದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದು ಬಂದು ಭಾನುಪ್ರಿಯಾ ಸಿಸ್ಟರ್. ಸೊ ನಿಮಗೆ ಲಾಸ್ಟಿಗೆ ಕೊಡ್ತೀನಿ, ಓಕೆನಾ? ಫಸ್ಟಿಗೆ ನೇಮ್ ತೊಗೊಂಡು ನೋಡಿ ನನಗೆ ಕೊಡ್ತೀರಾ ಅಂತ ಅಂದ್ಕೊಂಡಿರ್ತೀರಾ. ಸೊ ಇಲ್ಲ, ನಿಮಗೆ ಲಾಸ್ಟಿಗೆ ಕೊಡ್ತೀನಿ. ಫಸ್ಟಿಗೆ ಬಂದು ನಾನು ಸ್ಮಾರ್ಟ್ ಚಂದ್ರಕಲಾಕ್ ಅವರಿಗೆ ತಿನ್ನೋದ್ರಿಂದ ಅವರಿಗೆ ನಾನು ಕೊಡ್ತಾ ಇರೋದು ಸೊ ಲಡ್ಡು. ಸ್ಮಾರ್ಟ್ ಚಂದ್ರಕಲಾ ಅಕ್ಕ ನಿಮಗೆ ಖಾರ ಕೊಡ್ತಾಯಿಲ್ಲ, ಸ್ವೀಟ್ ಕೊಡ್ತಾ ಇದ್ದೀನಿ ನಾನು. ನೀವು 2 ನಿಮಿಷದಲ್ಲಿ 20 ಲಡ್ಡು ತಿನ್ನಬೇಕು. ಸೊ ನೆನ್ಪಿಟ್ಕೊಳ್ಳಿ, 2 ನಿಮಿಷದಲ್ಲಿ 20 ಲಡ್ಡುನ ತಿನ್ನಬೇಕು. ಸೋತ್ರೆ ಒಂದು ಹಾಗಲಕಾಯಿ ಅಥವಾ ಒಂದು 2 ಹಸಿಮೆಣಸನ್ನ ತಿನ್ನಬೇಕು, ಓಕೆನಾ? ಸೊ ಇದು ನಿಮ್ಮ ಚಾಲೆಂಜು. ಬ್ಯೂಟಿಫುಲ್ ಸಿಸ್ಟರಿಗೆ ಬಂದು ನಾನು ಚಾಲೆಂಜ್ ಕೊಡ್ತಾ ಇರೋದು, ಏನು ಕೊಡಲಿ ನಮ್ಮ ಬ್ಯೂಟಿಫುಲ್ ಸಿಸ್ಟರ್ಗೆ ಏನು ಕೊಡಲಿ? ಅವರೇ ಬ್ಯೂಟಿಫುಲ್ ಆಗಿದ್ದಾರೆ, ಏನು ಕೊಡೋದಪ್ಪ ಚಾಲೆಂಜಾ? ಅಯ್ಯೋ ದೇವರೇ ನನಗಂತೂ ಗೊತ್ತಾಗ್ತಿಲ್ಲ ನಮ್ಮ ಬ್ಯೂಟಿಫುಲ್ ಸಿಸ್ಟರ್ಗೆ ಏನು ಚಾಲೆಂಜ್ ಕೊಡೋದು ಅಂತ. ತುಂಬ ಯೋಚನೆ ಮಾಡಿ ಈ ಚಾಲೆಂಜ್ನ ಕೊಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಬಂದು ನಾನು ಏನು ಚಾಲೆಂಜ್ ಕೊಡಲಿ? ಬ್ಯೂಟಿಫುಲ್ ಸಿಸ್ಟರ್ ಏನು ಚಾಲೆಂಜ್ ಕೊಡಲಿ ನಿಮಗೆ? ಕಾಜು ಬರ್ಫಿ. ಓಕೆ, ನಿಮ್ಗೆ ಚಾಲೆಂಜ್ ಬಂದು ಕಾಜು ಬರ್ಫಿ ಕೊಡ್ತೀನಿ, ನಿಮಗೂ ಸ್ವೀಟ್ ಕೊಡ್ತೀನಿ. 2 ನಿಮಿಷದಲ್ಲಿ 20 ಬರ್ಫಿನ ತಿನ್ನಬೇಕು. ನೀವು ಅಷ್ಟೇ 2 ನಿಮಿಷದಲ್ಲಿ 20 ಬರ್ಫಿನ ತಿನ್ನಬೇಕು. ಸೊ ಕಾಜು ಬರ್ಫಿನ ಸೊ 2 ನಿಮಿಷದಲ್ಲಿ, ಇಲ್ಲ ಸೋತ್ರೆ ಒಂದು ಹಾಗಲಕಾಯಿ 2 ಹಸಿಮೆಣಸನ್ನ ತಿನ್ನಬೇಕು. ನೆಕ್ಸ್ಟ್ ಬಂದು ಪಾರು ರೆಸಿಪೀಸ್ ಕನ್ನಡ ಅವರು, ಅಂದರೆ ಶ್ವೇತಾ ಸಿಸ್ಟರಿಗೆ ಬಂದು ಅವರು ತಿನ್ನೋದ್ರಿಂದ ಅವ್ರಿಗೆ ಈ ಚಾಲೆಂಜ್ ಬಂದು ಅವ್ರಿಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲರಿಗೂ ಈಸಿ ಆಗಿರೋದನ್ನೇ ಕೊಡ್ತಾ ಇದ್ದೀನಿ. ಯಾರಿಗಾರು ಇಷ್ಟ ಇಲ್ಲ ಅಂದರೆ ಹೇಳ್ಬೋದು ನೀವು. ಶ್ವೇತಾ ಸಿಸ್ಟರ್ ನಿಮಗೆ ಬಂದು 20 ಮೊಟ್ಟೆನ 3 ನಿಮಿಷದಲ್ಲಿ ತಿನ್ನಬೇಕು. ಸೊ ನಿಮ್ಮ ಟೈಮಿಂಗ್ಸ್ ಬಂದು 20 ಬೇಯಿಸಿದ ಮೊಟ್ಟೆನ 3 ನಿಮಿಷದಲ್ಲಿ ತಿನ್ನಬೇಕು. ಟೈಮರ್ ಸೆಟ್ ಮಾಡಿ ತೋರಿಸಿ. ಹಾಗೆ ಏನಾದ್ರು ನಿಮಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಸೋತ್ರೆ ಒಂದು ಹಾಗಲಕಾಯಿ 2 ಹಸಿಮೆಣಸನ್ನ ತಿನ್ನಬೇಕು. ಸೊ ಎಲ್ಲರಿಗೂ ಸೋತ್ರೆ ಒಂದೇ ಪನಿಷ್ಮೆಂಟು. ಸೊ ಚಾಲೆಂಜ್ ಮಾತ್ರ ಬೇರೆ ಕೊಟ್ಟಿದ್ದೀನಿ ಅಷ್ಟೇ, ಓಕೆನಾ? ಮತ್ತು ಶ್ರುತಿ ಬ್ಲಾಗ್ಸ್ ಅವರು ಚಾಲೆಂಜ್ ಕೊಡಿ ನಂಗೆ. ಚಾಲೆಂಜ್ ಅವರು ನೋಡಿ ಇಷ್ಟಪಟ್ಟಿದ್ರು. ಸೊ ಅವ್ರಿಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ನಿಮಗೆ ಚಾಲೆಂಜ್ ಬಂದು 4 ನಿಮಿಷದಲ್ಲಿ 30 ಪಾನಿಪುರಿನ ತಿನ್ನಬೇಕು. ಸೊ ನೀರು ಹಾಕ್ಕೊಂಡು ಪಾನಿಪುರಿನ ತಿನ್ನಬೇಕು. 3 ನಿಮಿಷದಲ್ಲಿ 30 ಪಾನಿಪುರಿನ ತಿನ್ನಬೇಕು. ಟೈಮರ್ ಸೆಟ್ ಮಾಡಿಕೊಂಡು ತಿನ್ನಿ. ಸೋತ್ರೆ ಮಾಮೂಲಿ ಒಂದು ಹಾಗಲಕಾಯಿ 2 ಹಸಿಮೆಣಸು ಅಷ್ಟೇ, ಬೇರೆ ಏನಿಲ್ಲ. ಸೌಮ್ಯ ಬ್ಲಾಗ್ಸ್ ಅವರಿಗೆ ನಿಮ್ಗುಲ ತಿನ್ನಿ. 2 ನಿಮಿಷದಲ್ಲಿ 20 ರಸಗುಲ್ಲ ತಿನ್ನಬೇಕು. ತಿಂದಿಲ್ಲ ಅಂದರೆ ಒಂದು ಹಾಗಲಕಾಯಿ 2 ಹಸಿಮೆಣಸು ತಿನ್ನಲೇಬೇಕು. ಸೊ ಅದು ಬಿಡಂಗೆ ಇಲ್ಲ, ಓಕೆನಾ? ನೆಕ್ಸ್ಟ್ ಬಂದು ನಮ್ಮ ಭಾನುಪ್ರಿಯಾ ಸಿಸ್ಟರ್. ಭಾನುಪ್ರಿಯವರೇ, ನಿಮಗೆ ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಡ್ತಿ. ಏನು ಕೊಟ್ಟರು ಮಾಡ್ತಾರಲ್ಲಪ್ಪ ನಮ್ಮ ಭಾನುಪ್ರಿಯಾ ಸಿಸ್ಟರ್ ಅಂತ ಹೇಳಿ. ಸೊ ಭಾನುಪ್ರಿಯವರೇ, ನನ್ನ ತಲೆ ಹೊಳೆದಿದ್ದು ನೀವು ಯಾವಾಗೂ ಜೋಳದ ರೊಟ್ಟಿನ ಮಾಡ್ತೀರಲ್ವ? ಸೊ ತುಂಬ ಚೆನ್ನಾಗಿ ಮಾಡಿ ತೋರಿಸ್ತೀರ, ನಿಮ್ಮ ಬ್ಲಾಗಲ್ಲಿ ನೋಡ್ತಾ ಇರ್ತೀನಿ ನಾನು. ನಿಮಗೆ ಅದೇ ಚಾಲೆಂಜ್ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ನಿಮಗೆ ಟೈಮಿಂಗ್ಸ್ ಬಂದು 4 ನಿಮಿಷ. ಅದರಲ್ಲಿ ನೀವು ತಿನ್ನಬೇಕಾಗಿರೋದು 15 ಜೋಳದ ರೊಟ್ಟಿ, ಓಕೆನಾ? ಸೊ ನೀವೇ ಹೇಳ್ತೀರಲ್ಲ, ಚಿಕ್ಕಗೆ ತೆಳುಗಿರ್ತೀನಿ, 3 ಹಿಂಗಿಟ್ಕೊಬಿಡ್ಬೋದು ಅಂತ ನಿಮ್ಮ ಬ್ಲಾಗಲ್ಲಿ ನೋಡಿದೆ ನಾನು. ಸೊ ಅದಕ್ಕೆ ಕೊಡ್ತಾ ಇದ್ದೀನಿ. 4 ನಿಮಿಷದಲ್ಲಿ 15 ಜೋಳದ ರೊಟ್ಟಿನ ತಿನ್ನಬೇಕು. ಇಲ್ಲ ಅಂದರೆ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ, ಒಟ್ಟು 4 ನಿಮಿಷದಲ್ಲಿ ತಿನ್ಬೇಕು. 4 ರಿಂದ 5 ನಿಮಿಷ ನಿಮಗೆ ಟೈಮ್ ಅಷ್ಟೇ. ಸೊ ಅಷ್ಟರೊಳಗೆ ನೀವು ತಿನ್ಬೋದು. ಆದರೆ ಟೈಮಿಂಗ್ಸ್ನ ಸೆಟ್ ಮಾಡಿ, ನಾನು ಕೊಟ್ಟಿದ್ದು 4 ನಿಮಿಷ, ಬೇಕಾದ್ರೆ 1 ನಿಮಿಷ ಜಾಸ್ತಿ ತೊಗೊಳ್ಳಿ, ನೋ ಪ್ರಾಬ್ಲಮ್.
ಟೈಮಿಂಗ್ ಸೆಟ್ ಮಾಡಿ ತೋರಿಸಿ. ಸೋತ್ರೆ ಒಂದು ಹಾಗಲಕಾಯಿ ಅಥವಾ 2 ಹಸಿಮೆಣಸು, ಎರಡರಲ್ಲಿ ನಿಮ್ಗೆ ಇಷ್ಟ ಯಾವ್ದು ಬೇಕಾದ್ರೂ ತಿನ್ಬೋದು. ಸೋತ್ರೆ ಮಾತ್ರ ತಿನ್ನಲೇಬೇಕು. ಓಕೆನಾ, ಎಲ್ಲರ ಚಾಲೆಂಜು ಅಷ್ಟೇ ಕೊಡ್ತೀನಿ ಎಲ್ಲರಿಗೂ. ಸೊ ಮತ್ತೊಮ್ಮೆ ಬೇಕಾದ್ರೆ ನೋಡ್ಕೊಳ್ಳಿ ನಾನು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೀನಿ. ಸೌಮ್ಯ ವಿ ಬ್ಲಾಗ್ಸ್ ಕನ್ನಡ ಅವರಿಗೆ ನಾನು ಕೊಟ್ಟಿದ್ದು ರಸಗುಲ್ಲ, ಸೊ 2 ನಿಮಿಷಕ್ಕೆ 20 ರಸಗುಲ್ಲ. ಸ್ಮಾರ್ಟ್ ಚಂದ್ರಕಲಾ ಅವ್ರಿಗೆ ಕೊಟ್ಟಿದ್ದು ಲಡ್ಡು, ಸೊ 2 ನಿಮಿಷಕ್ಕೆ 20 ಲಡ್ಡು. ಓಕೆನಾ, ಬ್ಯೂಟಿಫುಲ್ ಸಿಸ್ಟರ್ಗೂ ಅಷ್ಟೇ 2 ನಿಮಿಷಕ್ಕೆ 20 ಕಾಜು ಬರ್ಫಿ. ಓಕೆನಾ, ಪಾರು ರೆಸಿಪೀಸ್ ಅವ್ರಿಗೆ 20 ಎಗ್, 20 ಮೊಟ್ಟೆ 4 ನಿಮಿಷದಲ್ಲ ಹೇಳಿದೆ ಅಲ್ವಾ, ನಾನೇ ಮರ್ತುಬಿಟ್ಟಿದ್ದೀನಿ ಸಾರಿ. ಹಾಗೆ ಶ್ರುತಿ ಬ್ಲಾಗ್ಸ್ ಅವರಿಗೆ ಪಾನಿಪುರಿ 30 ಪಾನಿಪುರಿ, ಸೊ 3 ನಿಮಿಷದಲ್ಲಿ ಅಥವಾ 4 ನಿಮಿಷದಲ್ಲಿ. ಹೆಚ್ಚು ಕಮ್ಮಿ 1 ನಿಮಿಷ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆನಾ, ಸೊ ಇಷ್ಟು ಜನಕ್ಕೆ ಎಷ್ಟು ಕೊಟ್ಟಿದ್ದೀನಿ. ನಮ್ಮ ಭಾನುಪ್ರಿಯವರಿಗೆ 15 ಜೋಳದ ರೊಟ್ಟಿನ ಕೊಟ್ಟಿದ್ದೀನಿ, ಅದು 4 ನಿಮಿಷ ಟೈಮು, ಅದ್ರಲ್ಲಿ 1 ನಿಮಿಷ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, 5 ನಿಮಿಷ. ಸೊ ಎಲ್ಲರೂ 1 ನಿಮಿಷ 2 ನಿಮಿಷ ಹೆಚ್ಚು ಕಮ್ಮಿ ಆದರೂ ನೋ ಪ್ರಾಬ್ಲಮ್. ಸೊ ಅಷ್ಟರಲ್ಲಿ ನೀವು ಮುಗಿಸೋಕ್ಕೆ ಟ್ರೈ ಮಾಡಿ. 1 ನಿಮಿಷ ಜಾಸ್ತಿ ತೊಗೊಂಡ್ರು ಏನು ತೊಂದರೆ ಇಲ್ಲ, ಬಟ್ 2 ನಿಮಿಷ 3 ನಿಮಿಷ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. ಸೊ 1 ನಿಮಿಷ ಅದನ್ನು ಟೈಮರ್ ಸೆಟ್ ಮಾಡ್ಕೊಂಡು ನೀವು ಬೇಕಾದ್ರೆ 2 ನಿಮಿಷ ಕೊಟ್ಟಿರೋರಿಗೆ 3 ನಿಮಿಷ ಮಾಡ್ಕೊಳ್ಳಿ, ನೋ ತೊಂದರೆ ಇಲ್ಲ. ಮಾಡಿಕೊಂಡು ತಿಂದು ತೋರಿಸಿ. ಸೊ ತುಂಬ ಕಮ್ಮಿ ಟೈಮ್ ಕೊಟ್ಟಿದ್ದೀನಿ ಅನ್ಕೊಬಿಡಿ, 1 ನಿಮಿಷ ನೀವು ಜಾಸ್ತಿ ಮಾಡ್ಕೋಬೋದು. ಸೊ ರೇವತಿನಪ್ಪ ಇಷ್ಟೊಂದು ಟಫ್ ಕೊಟ್ಟಿದ್ದಾಳೆ, ಟೈಮಿಂಗ್ಸ್ ಕಡಿಮೆ ಕೊಟ್ಟಿದ್ದಾಳೆ ಅಂತೆಲ್ಲ ಬೈಕೋಬಿಡಿ ಮನಸ್ಸಲ್ಲಿ. ನಾ ಹೇಳಿದ್ದಲ್ಲ 1 ನಿಮಿಷ ನೀವು ಜಾಸ್ತಿ ಮಾಡ್ಕೊಳ್ಳಿ, ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ. ಸೊ ಗೆಲ್ಲೇಬೇಕು ಅಂತ ತಿಂದು ಹೊಟ್ಟೆಲ್ಲ ಕೆಡ್ಸ್ಕೊಬಿಡಿ ಆಯಿತಾ. ಬಟ್ ಟ್ರೈ ಮಾಡಿ, ಗೆಲ್ಲೋದಕ್ಕೆ ಚಾಲೆಂಜ್ನ ಗೆಲ್ಲೋದಕ್ಕೆ ಟ್ರೈ ಮಾಡಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರೂ ಗೆಲ್ಲಿ. ನನಗಂತೂ ಫುಲ್ ಖುಷಿ ಗೆದ್ರಂತೂ. ಸೋತ್ರೆ ನಮಗೂ ಬೇಜಾರಾಗುತ್ತೆ. ಸೊ ಆದಷ್ಟು ಗೆಲ್ಲಕ್ಕೆ ಟ್ರೈ ಮಾಡಿ. ಸೊ ಎಲ್ಲರೂ ಸೋತ್ರೆ ಎಲ್ಲರಿಗೂ ಒಂದೇ ಪನಿಷ್ಮೆಂಟ್ನೇ ಇಟ್ಟಿದ್ದೀನಿ, 1 ಹಾಗಲಕಾಯಿ 2 ಹಸಿಮೆಣಸನ್ನ ತಿನ್ಬೇಕು, ಯಾರು ಸೋತ್ರು ಅಷ್ಟೇ. ಯಾಕೆಂದರೆ ಎಲ್ಲರಿಗೂ ಒಂದೇ ಥರ ಇರಲಿ ಪನಿಷ್ಮೆಂಟ್ ಅಂತ ಅಷ್ಟೇ. ಅಂದರೆ ಸೋತವ್ರಿಗೆ, ಗೆದ್ದವ್ರಿಗಂತೂ ಫುಲ್ ಖುಷಿ. ಎಲ್ಲರೂ ಸ್ವೀಟೇ ಕೊಟ್ಟಿದ್ದೀನಿ, ಯಾರಿಗೂ ಯಾವುದು ಕಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದ ಚಾಲೆಂಜು. ನೋಡಿ ಚಾಲೆಂಜ್ ಯಾರ್ಯಾರಿಗೆ ಯಾವುದೋ ಥರ ಇದು ಮಾಡ್ತೀರಾ, ಟೈಮಿಂಗ್ಸ್ ಮಾಡ್ಕೊಂಡು ನೀವು ತಿಂತೀರಾ ಅಂತ. ಟೈಮರ್ನ ಕುಂಡ್ರಿಸ್ಕೊಂಡು ತೋರಿಸಿ. 1 ನಿಮಿಷ ಜಾಸ್ತಿನೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಯಾರು ಬೇಕಾರೋ ನೋಡೋಣ ಯಾರು ಗೆಲ್ತೀರಾ ಯಾರು ಸೋಲ್ತೀರಾ ಅಂತ ಹೇಳಿ. ಸೊ ಎಲ್ಲರಿಗೂ ಚಾಲೆಂಜ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ನಾನು ಕೊಟ್ಟಿದ್ದ ಚಾಲೆಂಜ್ ನಿಮ್ಗೆ ಇಷ್ಟ ಆಯಿತೋ ಇಲ್ವೋ, ಕೊಡಬಾರ್ದಿತ್ತಾ, ಟೈಮಿಂಗ್ಸ್ ಕಡಿಮೆ ಆಯಿತಾ, ಏನಾಯಿತು ಎತ್ತಾಯಿತು ಅಂತೆಲ್ಲ ಕೂಡ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ನಾನು ಓದ್ತೀನಿ. ಹಾಗೆ ಬೇರೆ ಯಾರು ನನಗೆ ಟಫ್ ಆಗಿರುವಂಥ ಚಾಲೆಂಜ್ ಕೊಡಬೇಕು ಅನಿಸಿದರೆ ಸೊ ದಯವಿಟ್ಟು ಕಮೆಂಟಲ್ಲಿ ಅದನ್ನು ಕೂಡ ನೀವು ಕೊಡ್ಬೋದು. ಯಾವ ಚಾಲೆಂಜ್ ನಾನು ಮಾಡ್ಬೋದು ಅಂತೇಳಿ ಅದನ್ನು ಕೂಡ ನಾನು ಚಾಲೆಂಜ್ನ ತೊಗೊಂಡು ನಾನು ಮಾಡ್ತೀನಿ. ಸೊ ಹಾಗೆ ನಿಮಗೆ ಯಾವ್ದಾದ್ರು ಇನ್ನೂ ಚಾಲೆಂಜ್ ಬೇಕು ಅಂದರೆ ಹೇಳಿ, ಇನ್ನೂ ಟಫ್ ಆಗಿರೋ ಚಾಲೆಂಜ್ ಬೇಕು ಅಂದರೆ ಆ ಟಫ್ ಆಗಿರೋ ಚಾಲೆಂಜ್ ಕೂಡ ಕೊಡ್ತೀನಿ. ಫಸ್ಟ್ ಟೈಮ್ ನಾನು ಚಾಲೆಂಜ್ ಕೊಡ್ತಿರೋದು ನಂಗೆ ಅಷ್ಟು ತಲೆಗೆ ಹೊಳಿಲಿಲ್ಲ. ಸಡನ್ಲಿ ಹೊಳೆದಿದ್ನೆಲ್ಲ ನಾನು ಒಂದು ಪೇಪರಲ್ಲಿ ಬರ್ಕೊಂಡಿದ್ದೆ ನೋಡಿ, ಚಿಕ್ಕ ಪೇಪರಲ್ಲಿ. ಅದನ್ನೇ ನಾನೀಗ ನಿಮಗೆ ಸಡನ್ಲಿ ಹಾಗೆ ಹೇಳಿದ್ದೀನಿ. ಏನಾದ್ರು ನಿಮಗೆ ಟಫ್ ಅನಿಸ್ತು ಅಂದರೆ ನೋಡಿ, ಅದನ್ನು ತಿಳಿಸಿ, ನನಗೆ ತೊಂದರೆ ಇಲ್ಲ. ನೀವು ಯಾರು ಕೊಡೋರಿದ್ರೆ ಖಂಡಿತ ಕೊಡ್ಬೋದು ನನಗೆ. ಇವತ್ತಿನ ಚಾಲೆಂಜ್ ವಿಡಿಯೋ ಇಷ್ಟೇ, ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಆಲ್ ಬಾಯ್.